ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೂಡಿಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಕಿಲ್ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೂಪರ್ ಆಗಿದೆಯಲ್ಲ. ಏನು ಮಾಡ್ತೀರಾ ಇವತ್ತು ಅಡುಗೆ? ಎಗ್ ಬುರ್ಜಿ ಮತ್ತು ರಾಗಿ ಜ್ಯೂಸ್. ಈಗ ಎಗ್ ಬುರ್ಜಿ ಅಂದರೆ ಸ್ಪೆಷಲಾಗಿ ಏನು ಮಾಡ್ತೀರಾ ಅದ್ರ ಎಗ್ ಬುರ್ಜಿಯಲ್ಲಿ? ನಾರ್ಮಲ್ ಎಗ್ ಬುರ್ಜಿಯನ್ನೇ ನಿಮ್ಮ ಕೈ ರುಚಿಯಲ್ಲಿ ಮಾಡ್ತೀರಾ? ಓಕೆ, ಇನ್ನೊಂದು ರಾಗಿ ಜ್ಯೂಸಾ? ಓಕೆ, ಅದು ಈ ತಂಪಿಗೆಲ್ಲ ರಾಗಿ ಒಳ್ಳೆಯದು, ಸೆಕೆ ಟೈಮೆಲ್ಲ ಸಿಕ್ಕಿದ್ರೆ ಗಮ್ಮದು ಕುಡಿಬೋದು. ಓಕೆ, ಒಂದು ಎಗ್ ಬುರ್ಜಿ, ಇನ್ನೊಂದು ರಾಗಿ ಜ್ಯೂಸ್. ಎರಡು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯಿತು. ಈಗ ಫಸ್ಟಿಗೆ ಯಾವುದು ಬುರ್ಜಿ ಮಾಡ್ತೀರಾ? ಎಗ್ ಕಂಡಾಗಲೇ ಗೊತ್ತಾಯ್ತು ಬುರ್ಜಿ ಅಂತ. ನಾರ್ಮಲಾಗಿ ಬುರ್ಜಿ ನಾವೆಲ್ಲ ಮನೆಯಲ್ಲೆಲ್ಲ ಮಾಡ್ತೇವೆ. ಸ್ಪೆಷಲಾಗಿ ಇವತ್ತು ನಿಮ್ಮ ಕೈ ರುಚಿ ಅಲ್ಲ. ಏನು ತಗೊಂಡಿದ್ದಾರೆ ಫಸ್ಟಿಗೆ? ಬಾಣಲೆ ಬೇಕಲ್ಲ. ಎಗ್ ಬುರ್ಜಿಗೆ ಫಸ್ಟಿಗೆ ಬೇಕು ಬಾಣಲೆ. ಇದಕ್ಕೆ ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಬೇಕು. ಹಾಂ, ಓಕೆ. ಆಯಿಲ್ ಒಂದು ಸಾಧಾರಣ ಒಂದು 2 ಸ್ಪೂನ್ ಅಲ್ಲ? ಓಕೆ. ಎಗ್ ಬುರ್ಜಿಗೆಲ್ಲ ಜಾಸ್ತಿ ಕೆಲಸ ಇಲ್ಲಲ್ಲ? ಇಲ್ಲ. ತರಕಾರಿ ಒಂದು ಹಚ್ಕೊಂಡ್ರೆ ಆಯ್ತು, ಟೊಮೆಟೊ, ಈರುಳ್ಳಿ ಇದ್ರೆ ಆಯ್ತಲ್ಲ? ಓಕೆ ಓಕೆ. ಸಾಸಿವೆ ಅಂತೂ ಚಾಟಬಾಡ ಸೌಂಡ್ ಬೇಕಲ್ಲ. ನೀವು 3 ಎಗ್ ತಗೊಂಡಿದ್ರಾ? ಓಕೆ. ಎಗ್ ಬುರ್ಜಿ ಈಗ ನಾರ್ಮಲಾಗಿ ಎಗ್ ಬುರ್ಜಿಯಲ್ಲೆಲ್ಲ ಊಟ ಮಾಡ್ಬೋದಲ್ಲ? ಹಾಗೆ ಚಪಾತಿ ತಿನ್ಬೋದಲ್ಲ? ಸ್ವಲ್ಪ ಗಸಿ ಟೈಪ್ ಮಾಡಿದ್ರಲ್ಲ? ಹಾಂ, ಹಾಗೆ ಚಪಾತಿ ತಿನ್ಬೋದು. ಓಕೆ, ನೀವು ಚಪಾತಿ ತಿನ್ನೋದು ಊಟಕ್ಕೆ ಸಹ ಚಪಾತಿಗೆ ಸಹ? ಓಕೆ, ಎರಡೂ ತಿಂತಾರೆ. ನನ್ನ ಮಗನಿಗೆ ಬುರ್ಜಿ ಭಾರಿ ಇಷ್ಟ, ಚಪಾತಿಗೆ. ಹೌದಾ? ಹಾಂ, ಚಪಾತಿಗೆ ಬುರ್ಜಿಯೆಲ್ಲ ತಿನ್ನಬೇಕು. ತಿಂತಾನೆ. ಓಕೆ. ಸಾಸಿವೆ ಅಂತೂ ಹೊಡಿತುಂಟಲ್ಲ? ಸ್ಲೋ ಇಡ್ಲಾ ಸ್ವಲ್ಪ? ಆಯ್ತಲ್ಲ. ಈಗ ಈರುಳ್ಳಿ ಹಾಕ್ತಿದ್ರಾ? ಓಕೆ. ಈರುಳ್ಳಿ ಓಕೆ, ಸಾಧಾರಣ ಒಂದು ಈರುಳ್ಳಿ ತಗೊಂಡಿದ್ದೀರಾ ಅಂತಲ್ಲ? ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀರಾ? ಓಕೆ. ಸ್ವಲ್ಪ ಕರಿಬೇವಾ? ಕರಿಬೇವು. ಓಕೆ. ನಾವೆಲ್ಲ ಮನೆಯಲ್ಲೆಲ್ಲ ಮಾಡೋದಾದರೆ ಕರಿಬೇವೆಲ್ಲ ಹಾಕೋದೇ ಇಲ್ಲ. ಹಾಗೆ ಈರುಳ್ಳಿ ಟೊಮೆಟೊ ಇದ್ದರೆ ಆಯ್ತು, ಬುರ್ಜಿ ರೆಡಿ. ಈರುಳ್ಳಿ ಕಾಯ್ಬೇಕಲ್ಲ? ಹಾಗೆ ಟೈಮ್ ತಗ್ತದೆ ಮತ್ತು ಬೇಗ. ಓಕೆ. ನೀವು ಮಾಡ್ತೀರಾ ಅಡುಗೆ? ಹಾಂ, ಅಡುಗೆ ಮಾಡ್ತೀರಾ? ಮತ್ತು ನಾನು ನಿಮ್ಮನ್ನೆಲ್ಲ ಅಡುಗೆ ಮಾಡಿಸುವಾಗ ನಾನು ಮಾಡೋದಿದ್ರೆ ಆಗ್ತದೆ. ನಾನು ನೀವೇನಾದರೂ ಸ್ವಲ್ಪ ರಾಂಗ್ ಹಾಕಿದೆ, ಉಪ್ಪೆಲ್ಲ ಜಾಸ್ತಿ ಹಾಕಿ ನನಗೆ ಅದು ಅಪ್ಪ ಗೊತ್ತಾಗ್ತದೆ. ಹಾಂ, ನಾನು ಹಾಗೆ ಹೇಳು, ಸ್ವಲ್ಪ ಹಾಕಿ ಹಾಕಿ. ನೀವೇನು ಅಂದ್ಕೊಂಡ್ರಿ ನಾವು ಅಡುಗೆ ಮಾಡೋದಿಲ್ಲ ಅಂತ? ಹೌದು, ಮಾಡಿಕೊಟ್ಟಿದ್ದನ್ನು ತಿನ್ನೋದು ಮಾತ್ರ ಅಂತಲ್ಲ? ಆ್ಯಕ್ಚುಲಿ ನಾವು ಮಾಡಿಕೊಟ್ಟಿದ್ದು ತಿನ್ನೋದು ಮಾತ್ರ. ಬಟ್ ಇದು ಬ್ಯಾಚುಲರ್ ಅವರೆಲ್ಲ ಹೆಚ್ಚಾಗಿ ಎಗ್ ಬುರ್ಜಿ ಎಲ್ಲ ಮಾಡೇ ಮಾಡ್ತೇವೆ. ಅಂದರೆ ಈಸಿ ಅಲ್ಲ, ಆಮ್ಲೆಟ್ ಎಲ್ಲ ಮಾಡ್ತೇವೆ. ಹೌದು. ಏನು ಈರುಳ್ಳಿಗೆ ಕರಿಬೇವು ಬಿದ್ದಾಗ ಪರಿಮಳ ಬೇರೆ ಬರ್ತುಂಟಲ್ಲ, ಗಮ್ ಅಂತ ಬರ್ತುಂಟು. ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಈರುಳ್ಳಿ ಅಂತೂ ಕರೆಕ್ಟಾಗಿ ಬೆಂದಿದೆ. ಟೊಮೆಟೊ ಹಾಕ್ತಿದ್ದಲ್ಲ? ಟೊಮೆಟೊ ಕೂಡ ಎಷ್ಟು? ಒಂದು ಸಾಕಾಗುತ್ತಾ?
ಓಕೆ ಒಂದು ಕಡೆ ಹ್ಞೂ ಉಪ್ಪು ಹಾಕ್ತೇನೆ. ಓಕೆ ಉಪ್ಪು ಜಾಸ್ತಿ ಆಗಿಲ್ಲಲ್ಲ? ನೀವು ತಿನ್ನೋದಲ್ಲ. ಹೌದು ಅದು ಒಂದು ಹಾಡುಂಟಲ್ಲ, ಉಪ್ಪು ತಿಂದವರು ದಡ್ಡರಲ್ಲ ಅಂತ. ಹೌದು. ಹೀಗೆ ಮಾಡ್ತೀರಾ ನೀವು? ಹಾಂ ಹೀಗೆ ಮಾಡ್ತೀರಾ? ಹಾಂ, ನಾವಂದರೆ ಹೇಗೆಂತ ಹೇಳಿದರೆ, ನೀವೀಗ ಟೊಮೆಟೊ ಈರುಳ್ಳಿ ಎಲ್ಲ ನಾವು ಒಟ್ಟಿಗೆ ಹಾಕಿ ಒಟ್ಟಿಗೆ ಹಾಕ್ತೀರಾ? ಒಮ್ಮೆಲೆ ಅದನ್ನು ಕಾಯಲಿಕ್ಕೆಲ್ಲ ಇದೆ. ನನಗೆ 5 ನಿಮಿಷದಲ್ಲೇ ಆಗ್ಬೋದು ಪೂರ್ತಿ. ಬಟ್ ನೀವು ಇದು ಟೊಮೆಟೊ ಸಪ್ರೇಟ್ ಹಾಕಿದ್ದೀರಲ್ಲ? ಹೌದು. ಓಕೆ ನಾನು ಅರಸಿನ ಪೌಡರ್ ಈಗಲೇ ಹಾಕ್ತೇನೆ. ಓಕೆ. ಅರಿಶಿನ ಪೌಡ್ರಲ್ಲ, ಎಗ್ ಅಂತ ಬಂದಾಗ, ನಾನ್ ವೆಜ್ ಅಂತ ಬಂದಾಗ ಅರಿಶಿನ ಬೇಕಿರುತ್ತಲ್ಲ. ಆಲ್ಮೋಸ್ಟ್ ಹಾಕುವಂಥದ್ದೆಲ್ಲ ಹಾಕೈತಲ್ಲ, ಏನು ಇನ್ನು ಎಗ್ ಮಾತ್ರ ಹಾಕ್ಲಿಕ್ಕೆ ಬಾಕಿ ಅಲ್ಲ? ಹೌದು, ಎಗ್ ಮತ್ತು ಮಸಾಲೆ ಪೌಡರ್ ನಾನವರದ್ದು. ಖಾರಕ್ಕೆ ನೀವು ಪೌಡ್ರ್ ಹಾಕ್ತೀರಾ? ನಾನು ಚಿಕನ್ ಕರಿ ಮಸಾಲ ಅದು ಹಾಕ್ಬೋದಲ್ಲ? ನಾನವರದ್ದು. ಅದು ಸಾಂಬಾರು ಪೌಡರ್ ಹಾಕ್ಬೋದು, ತೊಂದರೆ ಇಲ್ಲ. ಹಾಂ ಒಳ್ಳೆದಾಗ್ತದೆ ಸಾಂಬಾರು ಪೌಡರ್ ಹಾಕಿದ್ರೆ. ಓಕೆ. ನೀವು ಎಗ್ ಹಾಕಿದ ನಂತರ ಮಸಾಲೆ ಹಾಕ್ತೀರಾ? ಹೌದು. ಓಕೆ. ಒಂದು ಮೊಟ್ಟೆಯ ಕತೆ ಆಯ್ತಲ್ಲ? ಹಾಂ, 3 ಮೊಟ್ಟೆ ಹಾಕ್ತಿದ್ರು. ಓಕೆ. ನೀವು ಖಾರ ಅಂತೂ ಲಾಸ್ಟಿಗೆ ಹಾಕು ಅಂತ ಹೇಳ್ತಿದ್ದೀರಲ್ಲ? ಅಂದರೆ ಎಗ್ಗೆಲ್ಲ ಬೆಂದ ನಂತರ ಹಾಕೋದಾ? ಹಾಕೋದು. ಅದು ಯಾವ ರೀತಿಯ ನಿಮ್ಮದು? ಅಂದರೆ ಈಗ ನಾರ್ಮಲಾಗಿ ನಾವೀಗ ಬುರ್ಜಿ ಮಾಡುವಾಗ ಮೆಣಸೆಲ್ಲ ಆವಾಗಲೇ ಹಾಕೋದಲ್ಲ, ಇದು ಮಸಾಲೆ ಮಾಡುವಾಗಲೇ. ಬಟ್ ನೀವು ಲಾಸ್ಟಿಗೆ ಹಾಕೋದು. ಹಾಕಿ ಈಗ ಹಾಕ್ಬೋದಾ? ಓಕೆ. ನಾವು ಮಸಾಲೆ ಅಂತ ಬಂದಾಗ ಸ್ಪೆಷಲಾಗಿ ನಾನು ಅವರ ಮಸಾಲ ಹಾಕ್ತಾಯಿದ್ದೀವಿ. ಎಷ್ಟು ಖಾರ ಬೇಕು? ಎಷ್ಟು? ಅರ್ಧ ಸ್ಪೂನ್ ಸಾಕಾ? ಸಾಕಾ? ಸಾಕು. ಓಕೆ. ನೀವು ಮಾಡುವ ಬುರ್ಜಿ ಹೀಗೆ ಆಗ್ತದಾ? ಹಾಂ, ಹಾಗೆ ಆಗ್ತದೆ. ಇದು ನೀವು ಟೊಮೆಟೊ ಎಲ್ಲ ಬೇಯ್ದಿಲ್ಲಲ್ಲ? ಹೌದು, ಅಂದರೆ ಬೇಯುವ ತನಕ ನಾವು ಕಾಯ್ತೇವೆ. ಓಕೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಆಲ್ಮೋಸ್ಟ್ ರೆಡಿ. ಆಫ್ ಮಾಡೋದಾ? ಹಾಂ. ಬುರ್ಜಿ ಅಂತೂ ರೆಡಿಯಾಗಿದೆ. ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು. ಓಕೆ. ಬಿಸಿ ಬಿಸಿಯಾದ ಎಗ್ ಬುರ್ಜಿ ರೆಡಿ. ಸ್ಪೆಷಲಿ ನಾನಾ ಮಸಾಲೆ ಅವರೆಲ್ಲ ಮಸಾಲೆ ಹಾಕಿ ಎಗ್ ಬುರ್ಜಿ ಮಾಡಿದ್ರಲ್ಲ? ಓಕೆ. ಬಿಸಿ ಬಿಸಿಯಾದ ಎಗ್ ಬುರ್ಜಿ ರೆಡಿ. ಎಗ್ ಬುರ್ಜಿ ರೆಡಿ. ಓಕೆ. ಗಮದಾಗಿ ಉಂಟು. ನಾರ್ಮಲಾಗಿ ನಾವು ಎಗ್ ಬುರ್ಜಿ ಎಲ್ಲ ಮನೆಯಲ್ಲೇ ಮಾಡ್ತೇವೆ. ಬಟ್ ನೀವು ಸ್ಪೆಷಲಾಗಿ ನಾನಾ ಮಸಾಲೆ ಅವರ ಮಸಾಲೆ ಎಲ್ಲ ಹಾಕಿ ಎಗ್ ಬುರ್ಜಿ ಮಾಡಿದ್ರಲ್ಲ, ಪರಿಮಾಣ ಹಾಗೆ ಏನು ಎಗ್ ಬುರ್ಜಿ ಬರ್ತಾ ಉಂಟು. ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ, ಟೇಸ್ಟ್ ನೋಡುವಲ್ಲ ಹಾಗಾದರೆ. ಓಕೆ, ಶಕಿಲ ಮ್ಯಾಮ್ ಸಾಕಾಗಿರುವಂತಹ ಎಗ್ ಬುರ್ಜಿ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಎಗ್ ಬುರ್ಜಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಸಿಡಿಸಿ ಹೆಚ್ಚಿದ ಈರುಳ್ಳಿ, ಕರಿಬೇವು ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಹುರಿದು ಮೊಟ್ಟೆಗಳನ್ನು ಹೊಡೆದು ಬೆರೆಸಿಕೊಳ್ಳಿ. ಆನಂತರ ಚಿಕನ್ ಮಸಾಲ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಎಗ್ ಬುರ್ಜಿ ತಯಾರು. ಓಕೆ, ನೋಡಿದ್ರಲ್ಲ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಸ್ಥಾಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದ, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಶಕಿಲ ಮ್ಯಾಮ್ ಸಾಕಾಗಿರುವಂತಹ ಬುರ್ಜಿ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಜ್ಯೂಸ್ ಅಲ್ಲ, ಎಳ್ಳು ಜ್ಯೂಸ್, ರಾಗಿ ಜ್ಯೂಸ್. ಓಕೆ, ರಾಗಿಯಿಂದ ಬೇರೆ ಏನೆಲ್ಲ ಮಾಡ್ತೇವೆ ಜ್ಯೂಸ್ ಬಿಟ್ಟರೆ? ಅದು ಮಣ್ಣಿ ಎಲ್ಲ ಮಾಡ್ತಾರಲ್ಲ. ಓಕೆ, ರಾಗಿ ಮುದ್ದೆ ಎಲ್ಲ ಮಾಡ್ತೇವೆ. ಈಗ ರಾಗಿ ಜ್ಯೂಸ್ ಮಾಡ್ತಾಯಿದ್ದೀರಾ? ಫಸ್ಟಿಗೆ ನೀವು 1 ಕಪ್ಪಿನಷ್ಟು ರಾಗಿ ತಗೊಂಡಿದ್ದೀರಲ್ಲ? ಓಕೆ, ಏನು ಬೇಕು ಫಸ್ಟಿಗೆ? ಮಿಕ್ಸ್ ಬೇಕಲ್ಲ. ಅದು ರಾಗಿ ಹೇಗೆ ನೀರಲ್ಲಿ ಹಾಕಿಟ್ಟಿದ್ದ? ನೆನೆ ತೊಳೆದು ಚಂದ ಮಾಡಿ ತೊಳೆದು ನೆನೆ ಹಾಕಿಟ್ಟಿದ್ದು ಅರ್ಧ ಗಂಟೆ. ಅರ್ಧ ಗಂಟೆ ಸಾಕಾಗ್ತದೆ. ಮಿಕ್ಸಿ ಆಗುತ್ತೆ ಅದು? ಅಂದರೆ ನಾನು ಜಾಸ್ತಿ ನೆನೆಬೇಕು ಅಂತಿಲ್ಲ. ಬೇಕಂತ ನೆನೆಬೇಕು, ಜಾಸ್ತಿ ನೆನೆಸಿದ್ರು ಸಹ ಒಳ್ಳೆಯದಲ್ಲ. ನೀವು ಅರ್ಧ ಗಂಟೆ ನೆನೆಸಿದ್ದೀರ. ಓಕೆ, ರಾಗಿ ಜ್ಯೂಸ್ ಈಗ 1 ಕಪ್ಪಲ್ಲಿ ಎಷ್ಟು ಗ್ಲಾಸ್ ಮಾಡ್ಬೋದು? ಅಂದರೆ 1-2-3 ಗ್ಲಾಸ್ ಮಾಡ್ಬೋದು. ಓಕೆ, ಈಗ ಬೆಲ್ಲ 1 ಕಪ್ಪಿಗೆ 1 ಕಪ್ಪು ಬೆಲ್ಲ. 1 ಕಪ್ಪಿಗೆ 1 ಕಪ್ಪು ಬೆಲ್ಲ ಅಲ್ಲ? ಚೂರು ಉಪ್ಪ, ಚಿಟಿಕೆ ಉಪ್ಪು. ಓಕೆ,
ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಇರುತ್ತಲ್ಲ, ಇರ್ತದೆ. ಆದರೆ ಸ್ವಲ್ಪ ಚೂರು ಹಾಕಿದ್ರೆ ಟೇಸ್ಟ್ ಆಗ್ತದೆ. ಟೇಸ್ಟ್ ಆಗ್ತದೆ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಓಕೆ, ಸ್ವಲ್ಪ ಸಾಕು. ಅಂದಾಜು ಹಾಕ್ಲಾ? ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಸಾಕು ಸಾಕು. ಮತ್ತೆ ಆ್ಯಡ್ ಮಾಡೋದು. ಇದು ತಂಡ ಉಂಟಾ? ಇಲ್ಲ. ಇದನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ. ಓಕೆ, ಆಲ್ಮೋಸ್ಟ್ ಮಿಕ್ಸಿ ರೆಡಿ ಅಲ್ಲ? ಸಾಕಾಗುತ್ತಾ? ಓಕೆ, ಇಲ್ಲ ಎಸ್, ಈಗ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆಲ್ಲ? ಕರೆಕ್ಟ್. ಓಕೆ, ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಿದ್ದೀರಲ್ಲ, ಪರಿಮಳಕ್ಕೆ ಏಲಕ್ಕಿ ಹಾಕ್ತಿದ್ದೀರ. ಆಲ್ಮೋಸ್ಟ್ ರೆಡಿ ಅಲ್ಲ? ಜ್ಯೂಸ್ ಅಂತೂ ರೆಡಿ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕಲ್ಲ? ಗ್ಲಾಸ್ ಅಂತೂ ರೆಡಿ ಇದೆ. ಓಕೆ, ಈಗ ಸರ್ವ್ ಮಾಡುವ ಟೈಮ್ ಅಲ್ಲ? ಓಕೆ, ತಂಪು ರಾಗಿ ಜ್ಯೂಸ್ ರೆಡಿ. ತಂಪು ರಾಗಿ ಜ್ಯೂಸ್ ಅಲ್ಲ? ಈ ಥರ ಎಲ್ಲ ಜ್ಯೂಸ್ ಮಾಡಿ ಕೊಟ್ಟರೆ ಯಾರು ಬಿಡ್ತಾರೆ? ರಪ್ಪ ಖಾಲಿ ಮಾಡೋದೇ ಬಾಕಿ ಅಲ್ಲ. ಓಕೆ, ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ? ಓಕೆ, ಶಕಿಲಾ ಮ್ಯಾಮ್ ಸಾಕಾಗಿರುವಂತಹ ಜ್ಯೂಸ್ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಇಂತಹ ಜ್ಯೂಸ್ ಎಲ್ಲ ಮಾಡಿಕೊಟ್ಟರೆ ಉಂಟಲ್ಲ, ಫುಲ್ ಖಾಲಿ ಮಾಡೋದೇ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ರಾಗಿ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು ಅರ್ಧ ಗಂಟೆಗಳ ಕಾಲ ನೆನೆಸಿದ 1 ಕಪ್ ರಾಗಿಗೆ 1 ಕಪ್ ಬೆಲ್ಲ, ಚಿಟಕಿ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಸೋಸಿಕೊಳ್ಳಿ. ಆನಂತರ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸಿ ಮಾಡಿ ಆರೋಗ್ಯಕರವಾದ ತಂಪಾದ ರಾಗಿ ಜ್ಯೂಸ್. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಯಾವ್ದು ನೋಡು ಫಸ್ಟ್ ಟೇಸ್ಟ್? ಬುರ್ಜಿ ನೋಡು ಅಂತ ಹೇಳ್ತಾರೆ. ಮತ್ತು ಜ್ಯೂಸ್ ನೋಡುವಲ್ಲ? ತಗೊಳ್ಳಿ ನೀವು ಕೂಡ. ಇದಂತೂ ಸ್ಪೆಷಲ್ಲಾಗಿ ಶಕಿಲ್ ಅವರ ಕೈ ರುಚಿಯ ಬುರ್ಜಿ. ಆ್ಯಕ್ಚುಲಿ ಜ್ಯೂಸ್ ಜೊತೆ ಹೀಗೆ ತಿನ್ಬೋದಲ್ಲ? ಫುಲ್ಲು ಖಾಲಿ ಮಾಡ್ಬೋದು. ತಗೊಳ್ಳಿ, ಟೇಸ್ಟ್ ನೋಡಿ. ಓಕೆ, ನೀವು ಏನು ಇವತ್ತು ತಿನ್ನೋದಿಲ್ವಾ? ಓ, ಹಾಗೆಲ್ಲ ಅಂತ. ಓಕೆ, ಈಗ ಜ್ಯೂಸ್ ಅಲ್ಲ, ಸ್ಪೆಷಲ್ಲಾಗಿ ರಾಗಿ ಜ್ಯೂಸ್ ಅಲ್ಲ? ಹಾಂ ಹಾಂ, ಈಗಂತೂ ಗಮ್ಮದಾಗಿ ಉಂಟು. ಬೆಲ್ಲ ಅಂತೂ ಗಮ್ಮದ್ ಬಿದ್ದಿದೆ. ಈ ಥರ ರಾಗಿ ಜ್ಯೂಸಿಗೆ ಬೆಲ್ಲ ಹಾಕಿದರೆ ಚಂದ ಅಲ್ಲ? ಸಕ್ಕರೆ ಎಲ್ಲ ಹಾಕಲ್ಲ? ಸಕ್ಕರೆ ಹಾಕ್ತಾರಾ? ಬಟ್ ಬೆಲ್ಲದಲ್ಲಿ ಭಾರಿ ಚೆನ್ನಾಗಿದೆ. ಹೌದು, ಟೇಸ್ಟ್ ಅಂತೂ ಗಮ್ಮದಾಗಿದೆ. ನೀವು ಸ್ವಲ್ಪ ನೀರು ಕೂಡ ಕಡಿಮೆ ಹಾಕಿ ದಪ್ಪ ಮಾಡಿ ಬಿಟ್ಟಿದ್ರ. ಅದನ್ನಂತೂ ಎಗ್ ಬುರ್ಜಿ ಜೊತೆ ಫುಲ್ ಖಾಲಿ ಮಾಡಲಿಕ್ಕೆ ನಾನು ಕಾಯ್ತಿದ್ದೆ. ಹೇಗೆ ಅನ್ನಿಸ್ತು ನಿಮಗೆ? ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಖುಷಿ ಆಯ್ತಾ? ಓಕೆ, ನಮಗೆ ಕೂಡ ಅಂದರೆ ನೀವು ಸ್ಪೆಷಲ್ಲಾಗಿ ಒಂದೊಂದು ದಿವಸ ಒಂದೊಂದು ಸ್ಪೆಷಲ್ ಮಾಡ್ತಾರೆ. ಇವತ್ತು ಸ್ಪೆಷಲಾಗಿ ನಾನವರ ಮಸಾಲೆ ಎಲ್ಲ ಹಾಕಿ ಬುರ್ಜಿ ಕೂಡ ಮಾಡಿದ್ರೆ, ಜೊತೆಗೆ ರಾಗಿ ಜ್ಯೂಸ್ ಕೂಡ ಮಾಡಿದ್ರೆ. ಎರಡು ಕೂಡ ಚೆನ್ನಾಗಿತ್ತು ಮ್ಯಾಮ್. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಮತ್ತು ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಶಕಿಲಾ ಮ್ಯಾಮ್ ಸಾಕಾಗಿರುವಂತಹ ರಾಗಿ ಜ್ಯೂಸ್ ಮತ್ತು ಸ್ಪೆಷಲ್ಲಾಗಿ ಎಗ್ ಬುರ್ಜಿ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run, run, run. Shh.
ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.